ರಾಸಾಯನಿಕ ಗೊಬ್ಬರಕ್ಕೆ ಪರ್ಯಾಯವಾಗಿ ಸೆಗಣಿ ಹುಡಿ ಬಳಸಿ ಉತ್ತಮ ಇಳುವರಿ ಪಡೆಯುವ ಮೂಲಕ ಪುತ್ತೂರು ತಾಲೂಕಿನ ಇಂಜಿನಿಯರಿಂಗ್ ಪದವೀಧರ ಕೃಷಿಕರೊಬ್ಬರ ಪ್ರಯೋಗ ಯಶಸ್ವಿಯಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಕೃಷಿ ತೋಟಗಳಲ್ಲಿ ಸೆಗಣಿಯ ಬಳಕೆ ಹೊಸ ಪ್ರಯೋಗ ಅಲ್ಲದಿದ್ದರೂ ಸೆಗಣಿಯನ್ನ ಸಂಸ್ಕರಿಸಿ ಸೆಗಣಿಯಿಂದಲೂ ವಿವಿಧ ರೀತಿಯ ಕೃಷಿಗೆ ಉಪಕಾರಿ ವಸ್ತುಗಳನ್ನು ಪಡೆಯಬಹುದು ಎನ್ನುವುದನ್ನ ಪುತ್ತೂರಿನ ಈ ಯುವ ಕೃಷಿಕ ತೋರಿಸಿಕೊಟ್ಟಿದ್ದಾರೆ. ಕೃಷಿ ತೋಟಗಳಲ್ಲಿ ರಾಸಾಯನಿಕ ಗೊಬ್ಬರ ಯಾವಾಗ ಬಳಕೆ ಆರಂಭಗೊಂಡಿತೋ ಅಂದಿನಿಂದ ಭೂಮಿಯ ಫಲವತ್ತತೆ ನಾಶಗೊಂಡಿತು. ಈಗ ಮತ್ತೆ ಸೆಗಣಿ ಬಳಸುವ ಮೂಲಕ ಸಾವಯವ ಕೃಷಿಯ ಮಹತ್ವ ಮುನ್ನೆಲೆಗೆ ತರಬೇಕು ಎನ್ನುವುದು ಜಯಗುರು ಆಚಾರ್ಯವರ ಮುಖ್ಯ ಉದ್ದೇಶವೂ ಆಗಿದೆ. ಹಟ್ಟಿಯಿಂದ ಸೆಗಣಿಯನ್ನ ಸಂಗ್ರಹಿಸಿ ತೊಟ್ಟಿಗೆ ಹಾಕಿ ಆ ಸೆಗಣಿಯನ್ನ ಪಂಪು ಬಳಸಿ ಸೆಗಣಿಯಿಂದ ನೀರಿನ ಅಂಶವನ್ನ ಬೇರ್ಪಡಿಸುವ ಯಂತ್ರಕ್ಕೆ ಹಾಯಿಸಲಾಗುತ್ತದೆ. ಈ ಯಂತ್ರದಲ್ಲಿ ಒಂದು ಕಡೆ ಸೆಗಣಿಯ ಹುಡಿ ತಯಾರಾದರೆ ಇನ್ನೊಂದು ಕಡೆ ಸೆಗಣಿಯ ನೀರಿನಾಂಶ ಪ್ರತ್ಯೇಕ ಟ್ಯಾಂಕ್ನಲ್ಲಿ ಶೇಖರಣೆಗೊಳ್ಳುತ್ತದೆ. ತಮ್ಮ ತೋಟಕ್ಕೆ ಬಳಸಿ ಉಳಿದ ಸೆಗಣಿ ಹುಡಿ ಗೊಬ್ಬರವನ್ನ ಮಾರಾಟವೂ ಮಾಡ್ತಾ ಇರುವ ಈ ಯುವ ಕೃಷಿಕ ಪ್ರಸ್ತುತ 40 ಕೆಜಿಯ ಪ್ಯಾಕೆಟ್ ಮಾಡಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಕೆಲವರು ತಮ್ಮ ವಾಹನಗಳಲ್ಲಿ ಬಂದುಕೊಂಡಿರುತ್ತಾರೆ. ತಿಂಗಳಿಗೆ ಅಂದಾಜು 750ರಿಂದ 1000 ಪ್ಯಾಕೆಟ್ ಮಾರಾಟವಾಗ್ತಾ ಇದೆ. ಜೊತೆಗೆ ಗೋಮೂತ್ರ, ದನಗಳನ್ನು ತೊಳೆದ ನೀರು, ಸೆಗಣಿ ನೀರು ಸೇರಿಸಿ ಸ್ಲರಿಯನ್ನ ತಯಾರು ಮಾಡಲಾಗುತ್ತೆ. ಟ್ಯಾಂಕ್ ಮೂಲಕ ಸ್ಲರಿಯನ್ನ ತೋಟದಲ್ಲಿ ಇರುವಂತಹ ಅಡಿಕೆ, ತೆಂಗು, ತರಕಾರಿ ತೋಟಕ್ಕೆ ಬಳಸುವ ಜೊತೆಗೆ 25 ಕಿಲೋಮೀಟರ್ ಸುತ್ತಲಿನ ತೋಟಗಳಿಗೆ ಟ್ಯಾಂಕರ್ ಮೂಲಕ ಪೂರೈಕೆಯನ್ನ ಮಾಡ್ತಾ ಇದ್ದಾರೆ. ಉತ್ತಮ ಸೆಗಣಿ ಹುಡಿಯಂತೆ ಸ್ಲರಿಗೂ ಬೇಡಿಕೆ ಇದೆ. ಸೆಗಣಿ ಗೊಬ್ಬರ ಬಳಸಲು ಆರಂಭಿಸಿದ ಬಳಿಕ ತೋಟಕ್ಕೆ ರಾಸಾಯನಿಕ ಗೊಬ್ಬರ ಹಾಕುತ್ತಿಲ್ಲ. ಇದರಿಂದ ಅಡಿಕೆ ಕೊಳೆ ರೋಗವು ಇಳಿಮುಖಗೊಂಡಿದೆ ಎನ್ನುವುದು ಜಯಗುರು ಅವರ ಅನುಭವದ ಮಾತು. ನಾವು ಇಲ್ಲಿ ನಮ್ಮ ಮುಂಡೂರು ಗ್ರಾಮದ ಹಿಂದಾರು ಮನೆಯಲ್ಲಿ ನಾವು ಒಂದು 130 ದನಗಳನ್ನು ಸಾಕ್ತಾ ಇದ್ದೇವೆ. ನಮ್ಮ ದನಗಳಿಂದ ಬಂದ ಸೆಗಣಿಯನ್ನು ನಮಗೆ ತುಂಬ ಡಿಮಾಂಡ್ ಇತ್ತು ಮುಂಚೆಯಿಂದವೇ. ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೆ ಸ್ವಲ್ಪ ಖರ್ಚಾಗ್ತದೆ ಅಂತ ಹೇಳಿ ಖರ್ಚು ಮತ್ತು ಅದನ್ನು ಸ್ವಲ್ಪ ಕಷ್ಟ ಮಾಡಲಿಕ್ಕೆ ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೆ ಸಹ. ಅದಕ್ಕೋಸ್ಕರ ನಾವು ಅದನ್ನು ಡ್ರೈ ಮಾಡೋದು ಹೇಗೆ ಅಂತ ನಾನು ತುಂಬ ಹುಡುಕ್ತಾ ಇದ್ದೆ. ಆಗ ನನಗೆ ಒಂದು ಮೆಷಿನ್ ಸಿಕ್ಕಿತು. ಆ ಮೆಷಿನಲ್ಲಿ ಆ ಸೆಗಣಿಯನ್ನು ಹಾಕಿದರೆ ಎಕ್ಸೆಸ್ ಇದ್ದ ನೀರಿನ ಕಂಟೆಂಟನ್ನು ತೆಗೆದು ನಮಗೆ ಡ್ರೈ ಮಾಡಿ ಕೊಡ್ತದೆ. ಅದನ್ನು ಡ್ರೈ ಮಾಡಿದ್ದು ನಮಗೆ ಎಂಥ ಲಾಭದಾಯಕ ಅಂತ ಹೇಳಿದ್ರೆ ಮೇಯ್ನ್ ಆಗಿ ಟ್ರಾನ್ಸ್ಪೋರ್ಟೇಷನ್ ಸುಲಭ, ಕಸ್ಟಮರ್ಸ್ಗೆ ತಗೊಂಡು ಹೋಗ್ಲಿಕ್ಕೂ ಸುಲಭ. ನಾವು ಒಂದು ಗೋಣಿಯಲ್ಲಿ ಪ್ಯಾಕ್ ಮಾಡಿ ಅದನ್ನು ತಗೊಂಡು ಹೋಗ್ಬೋದು. ಮತ್ತು ಅಷ್ಟು ಸ್ಮೆಲ್ ಬರೋದಿಲ್ಲ ನಮಗೆ. ಕೆಲವರಿಗೆ ಸ್ಮೆಲ್ ಇದಾಗ್ತದೆ ಅಂತ ಹೇಳಿ ಸ್ಮೆಲ್ ಸ್ವಲ್ಪ ಕಮ್ಮಿ ಆಗ್ತದೆ. ಇನ್ನೊಂದು ನಮಗೆ ಮೇಯ್ನ್ ಉಪಯೋಗ ಎಂತಂತ ಹೇಳಿದರೆ ಲೇಬರ್ಸ್ಗೆ ನಾವು ಈಗ ಒಂದು ಕಸ್ಟಮರ್ ಮನೆಗೆ ಹೋಗಿ ನಾವು ಡೆಲಿವರಿ ಕೊಟ್ಟರೆ ಅಲ್ಲಿ ಲೇಬರ್ಗಳು ತೋಟಕ್ಕೆ ಹಾಕಲಿಕ್ಕೆ ನಾರ್ಮಲ್ ಸೆಗಣಿ ಸ್ವಲ್ಪ ಕಷ್ಟ ಆಗ್ತದೆ. ಇದಾದರೆ ನಾವು ಕೈಯಲ್ಲಿ ಪೌಡ್ರ್ ಥರ ಇರೋ ಕಾರಣ ಹಾಕಲಿಕ್ಕೆ ತುಂಬ ಸುಲಭ ಆಗ್ತದೆ. ಕ್ವಾಂಟಿಟಿ ವೈಸ್ ನಮಗೆ ಕ್ವಾಂಟಿಟಿ ಅಳತೆ ಮಾಡಲಿಕ್ಕೆ ಸಹ ತುಂಬ ಸುಲಭ ಆಗ್ತದೆ. ಮತ್ತು ಇನ್ನೊಂದು ಮೇಯ್ನ್ ಉಪಯೋಗ ಏನಂತ ಹೇಳಿದರೆ ಅದನ್ನು ನಾವು ಬ್ರಿಕೆಟ್ಸ್ ಥರ ಯೂಸ್ ಮಾಡಿ ಏನಾದರೂ ಈಗ ಅಗ್ನಿಹೋತ್ರ ಅಂತೇಳಿ ಮಾಡ್ತಾರೆ ಸೆಗಣಿಯನ್ನು ತುಪ್ಪ ಎಲ್ಲ ಹಾಕಿ. ಸೊ ಅದು ಯೂಸ್ ಆಗ್ತದೆ. ಮತ್ತು ಪ್ಯಾಲೆಟ್ಸ್ ಥರ ಮಾಡಿದರೆ ಅದು ಗಾರ್ಡನಿಗೆ ಹಾಕಲಿಕ್ಕೆ. ಸೊ ಮಲ್ಟಿಪಲ್ ಯೂಸ್ ಇದೆ ಅದನ್ನು ಡ್ರೈ ಮಾಡಿದರೆ. ಸೊ ಅದನ್ನು ಈಗ ನಾವು ಡ್ರೈ ಮಾಡಿ ಒಂದು 400 ಕೆಜಿಯ ಗೋಣಿ ಅಂದರೆ 40 ಕೆಜಿಯ ಗೋಣಿಯನ್ನು ಒಂದು ಗೋಣಿ ಹಾಕಿ ನಾವು ಈಗ ಮಾರ್ಕೆಟಿಂಗ್ ಮಾಡ್ತಾ ಇದ್ದೇವೆ. ಅಂದರೆ ಈಗ ಸೆಗಣಿ ಹಾಕಿದರೆ ನಮಗೆ ನಮ್ಮ ಅಲ್ಲಿ ಇರುವಂಥ ಒಂದು ವಸ್ತು ಅದನ್ನು ಮಾಡ್ಕೊಂಡು ನಮಗೆ ರಾಸಾಯನಿಕ ಖರ್ಚು ರಾಸಾಯನಿಕಕ್ಕೆ ಹೋಗಬೇಕು ಅಂತಿಲ್ಲ. ಈಗ ನಮ್ಮ ಇಷ್ಟು ತೋಟಕ್ಕೆ ನಾವು ಸೆಗಣಿ ನೀರು ಈ ಸೆಗಣಿಯನ್ನು ಹಾಕೋದು ಬಿಟ್ಟು ಬೇರೆ ರಾಸಾಯನಿಕ ನಾವು ಹೊರಗಡೆ ಪರ್ಚೇಸ್ ಮಾಡಬೇಕು. ಯಾಕಂತ ಹೇಳಿದರೆ ನಮ್ಮಲ್ಲಿ ಇಲ್ಲಿ ಪ್ರೊಡಕ್ಷನ್ ಇದೆ. ಸೊ ಅದನ್ನೇ ಯೂಸ್ ಮಾಡ್ಕೊಳ್ಬೋದು. ಬರೀ ರಾಸಾಯನಿಕ ಹೋಗಿ ನಮ್ಮ ಆರೋಗ್ಯಕ್ಕೆ ಹಾಳು ಮಾಡ್ಕೊಳ್ಳೋ ಬದಲು ಇದನ್ನು ಮಾಡಿದರೆ ನಮಗೆ ತುಂಬ ಲಾಭದಾಯಕ. ಕಳೆದ 2 ವರ್ಷಗಳಿಂದ ಪೂರ್ಣ ಪ್ರಮಾಣದಲ್ಲಿ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ಜಯಗುರು ಮನೆಯಲ್ಲಿ 130 ಗೋವುಗಳಿವೆ. ದಿನಕ್ಕೆ 750 ಲೀಟರ್ ಹಾಲು ಡೇರಿಗೆ ನೀಡ್ತಾ ಇದ್ದಾರೆ. ಸೆಗಣಿಯನ್ನ ಹುಡಿಗೊಬ್ಬರ ಮಾಡುವುದರಿಂದ ಸಾಕಾಣಿಕೆಗೂ ಸುಲಭವಾಗುತ್ತದೆ. ವಾಸನೆ ಇರುವುದಿಲ್ಲ, ತೋಟಕ್ಕೆ ಸುಲಭವಾಗಿ ಹಾಕಬಹುದು. ಜೊತೆಗೆ ಗೋನಂದ ಜಲವನ್ನು ಕೂಡ ಬಳಸ್ತಾ ಇದ್ದು ಇವೆಲ್ಲರ ಬಳಕೆಯಿಂದ ತೋಟದಲ್ಲಿ ಇಳುವರಿ ಹೆಚ್ಚುಗೊಂಡಿದೆ. ಭೂಮಿಯ ಫಲವತ್ತತೆ ಅಧಿಕವಾಗಿದೆ. ಮುಂದಕ್ಕೆ ಇದೇ ಪ್ರಯೋಗಗಳನ್ನ ದೊಡ್ಡ ಮಟ್ಟದಲ್ಲಿ ಮುಂದುವರಿಸುವ ಉದ್ದೇಶವಿದೆ ಎನ್ನುತ್ತಾರೆ ಯುವ ಕೃಷಿಕ ಜಯಗುರು ಆಚಾರ್ಯ. ಇಂಜಿನಿಯರಿಂಗ್ ಪದವೀಧರ ಜಯಗುರು ಆಚಾರ್ಯ ಕಂಪನಿಯೊಂದರಲ್ಲಿ ಉದ್ಯೋಗದಲ್ಲಿದ್ದರು. 2019ರಲ್ಲಿ ವೃತ್ತಿಗೆ ವಿದಾಯ ಹೇಳಿ ತನ್ನ ತಂದೆ ನಡೆಸ್ತಾ ಇದ್ದ ಹೈನುಗಾರಿಕೆಗೆ ಸಾಥ್ ನೀಡಲು ಆರಂಭವನ್ನ ಮಾಡಿದ್ರು. ತನ್ನ ಕೃಷಿ ಭೂಮಿಯನ್ನ ರಾಸಾಯನಿಕ ಮುಕ್ತ ಮಾಡಬೇಕು ಎಂಬ ಕನಸು ಹೊತ್ತು ಈಗ ಸಾವಯವ ಕೃಷಿಯತ್ತ ಒಲವನ್ನು ತೋರಿದ್ದಾರೆ. ಅದಕ್ಕಾಗಿ ಸೆಗಣಿ ಗೊಬ್ಬರದ ಹಲವು ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಸೆಗಣಿ ಹುಡಿ, ಸ್ಲರಿಯನ್ನ ತಯಾರಿಸಿ ಅಗತ್ಯ ಇರುವವರಿಗೆ ಮಾರಾಟವನ್ನ ಮಾಡ್ತಾ ಇದ್ದಾರೆ.
ಮುಂದಕ್ಕೆ ದ್ರವರೂಪಿ ಗೊಬ್ಬರ ತಯಾರಿಸುವ ಪ್ರಯೋಗವನ್ನ ಆರಂಭಿಸಿದ್ದಾರೆ. ಆ ಮೂಲಕ ಗೋ ಆಧಾರಿತ ಕೃಷಿ ಕ್ರಾಂತಿಗೆ ಮುನ್ನಡೆ ಇಟ್ಟಿದ್ದಾರೆ. ನಮ್ಮ ಕುಡ್ಲ ನ್ಯೂಸ್, ಪುತ್ತೂರು.